ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಶ್ರೀಮತಿ ಕಸ್ತೂರಿ ಪಂಜರೇಣ ಅನುದಾನಡು ಬಿಜೆಪಿ ಕ್ಷೇತ್ರ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್ರೇಣ ಶಿಫಾರಸಡು ಬಬ್ಬುಕಟ್ಟೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವಟಾರಗು ಆಯ್ನ ಇಂಟರ್ಲಾಕ್ ಕಾಮಗಾರಿ ಗುರುವಾರ ಉದಿಪನಾಂಡು ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ರೈ ಬೋಳ್ಯಾರ್ ಇಂಟರ್ಲಾಕ್ ಕಾಮಗಾರಿಯನ್ನು ಉದಿಪನ ಮಾಡ್ತಾರೆ. ಈ ಪೊರ್ತು ಪಾತೆರ್ನ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಶ್ರೀಮತಿ ಕಸ್ತೂರಿ ಪಂಜ ಏತುಮಲ್ಲ ಹುದ್ದೆಗೆ ಪೋಂಡಲ ಏಪಲ ನಮ್ಮ ಕಲ್ತಿನ ಪ್ರಾಥಮಿಕ ಶಾಲದ ನೆಂಪುಂದಿವನುಡು ಈ ನಿಟ್ಟಿಡು ಬಿಜೆಪಿ ಕ್ಷೇತ್ರ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್ ಎಡ್ಡ ಬೇಲೆನ್ ಮಲ್ತದೇರು. ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್ರೇನ ಶಿಫಾರಸ್ದ ಮೇರೆಗೆ ಈ ಶಾಲೆಗೆ ಅನುದಾನ ಒದಗಾದೆ ಪಂಡ ತೆರಿಪಾಯರು. ಆದ ಕಾರಣ ಅನುದಾನಗಳನ್ನು ಕೊಡುವಾಗ ಪಕ್ಕ ನೆನಪಾಗಿದ್ದವರಿಗೆ ಅವರ ಕಲಿತಂತ ಶಾಲೆ ತುಂಬಾ ಖುಷಿ. ಯಾವತ್ತೂ ಕೂಡ ತಾವು ಕಲಿತಿರ್ತಕ್ಕಂಥ ಪ್ರಾಥಮಿಕ ಶಾಲೆಯ ಆ ನೆನಪನ್ನ ಇಟ್ಟುಕೊಡ್ಬೇಕು. ಎಷ್ಟು ಉನ್ನತ ಹುದ್ದೆಗೆ ಹೋದ್ರೂ ಕೂಡ ಆ ಬೇಸಿಕ್ ಲೆವೆಲ್ ಏನಿದೆ, ಪಂಚಾಂಗ ಏನಿದೆ, ಆ ಪಂಚಾಂಗವನ್ನ ನೆನಪಿನಲ್ಲಿ ಇಟ್ಟುಕೊಂಡು ಬಹುಶಃ ಮಂಡಲ ಅಧ್ಯಕ್ಷರಿಗೆ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಇರುವಂತಹ ಸಂದರ್ಭಗಳಲ್ಲಿ ಏನು ಅನುದಾನ ಸರ್ಕಾರ ಕೊಟ್ಟಿದೆ ಅದರಲ್ಲಿ ಒಂದು 2.5 ಲಕ್ಷ ಏನೋ ನೆನಪಿಲ್ಲ ನನಗೆ. ಅಷ್ಟು ಅನುದಾನಗಳನ್ನ ನಾನು ಪಾರ್ಟಿಯ ಒಬ್ರು ಕಾರ್ಯಕರ್ತೆಯಾಗಿ ಮಂಡಲದ ಅಧ್ಯಕ್ಷರಿಗೆ ನಾನು ಕೇಳಿದ್ದೆ. ಮಂಗಳೂರು ಮಂಡಲದಲ್ಲಿ ಎಲ್ಲಿಯಾದ್ರೂ ಒಂದು ವರ್ಕ್ ಇದ್ರೆ ಕೊಡಿ ಚಂದ್ರಸನ್ನ, ಒಂದು 2.5 ಲಕ್ಷ ಅನುದಾನಗಳನ್ನ ತಮ್ಮ ಇದಕ್ಕೆ ಕೊಡ್ತಾ ಇದ್ದೀವಿ ಮಂಗಳೂರು ಮಂಡಲಕ್ಕೆ ಅಂತ. ಆ ಸಂದರ್ಭದಲ್ಲಿ ಈ ಶಾಲೆಯ ನೆನಪನ್ನ ಮಾಡಿದ್ರು. ಈ ಶಾಲೆಗೆ ಇಂಟರ್ಲಾಕಿಗೆ ಅಂತ ಅನುದಾನವನ್ನ ಇಲ್ಲಿ ಕೊಟ್ಟಿದ್ದಾರೆ. ಪ್ರಥಮವಾಗಿ ನಾನು ಮಂಡಲ ಅಧ್ಯಕ್ಷರಿಗೆ ಕೃತಜ್ಞತೆಯನ್ನು ಅರ್ಪಿಸಬೇಕು. ಯಾಕಂದ್ರೆ ಒಂದು ಶಾಲೆಗೆ ವಿದ್ಯಾದೇಗುಲಕ್ಕೆ ಅನುದಾನವನ್ನ ಬಳಕೆ ಮಾಡಿದ್ದಾರೆ, ಉಪಯೋಗ ಮಾಡಿದ್ದಾರೆ. ತುಂಬಾ ಖುಷಿಯಾಗಿದೆ, ಚೆನ್ನಾಗಿ ಆಗಿದೆ. ಇನ್ನೊಂದು ಈ ಮಾತನ್ನು ನೆನಪು ಮಾಡಿಕೊಳ್ಳಬೇಕು. ಈ ಶಾಲೆಯನ್ನ ನೋಡುವಾಗ ಒಳಗಡೆ ಬರುವಾಗ ಹೊರಗಿನ ಸೌಂದರ್ಯ ಇದೆ, ಬಾಹ್ಯ ಸೌಂದರ್ಯ ಇದೆ, ಆದ್ರೆ ಒಳಗೆ ಬರುವಂತಹ ಸಂದರ್ಭಗಳಲ್ಲಿ ಶಾಲೆಯನ್ನು ನೋಡುವಾಗ ಸ್ವಲ್ಪ ಬೇಸರ ಅನ್ನಿಸ್ತಾ ಇದೆ. ಒಂದೇ ಒಂದು ಮಾತು, ಸಂತೋಷಣ್ಣ ಇದ್ದಾರೆ, ಇಲ್ಲಿ ಸೇರತಕ್ಕಂಥ ಎಲ್ಲ ಆತ್ಮೀಯರಲ್ಲಿ ಒಂದು ಮಾತು, ನಮ್ಮ ಗೌರವಾನ್ವಿತ ಈ ಭಾಗದ ಸಂಸದರು ಈಗ ರಾಜ್ಯಾಧ್ಯಕ್ಷರಾಗಿದ್ದಾರೆ, ಅವರ ಮುಖೇನ MRPLಗೆ ಒಂದು ಮನವಿಯನ್ನ ತಾವು ಕೊಡಬೇಕು. ಆ ಮನವಿಗೆ ಖಂಡಿತಕ್ಕೂ MRPL ಅವರು ಸ್ಪಂದಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ. ಗೌರವಾನ್ವಿತ ಸಂಸದರ ಮುಖೇನ MRPLಗೆ ಮನವಿ ಈ ಶಾಲೆಯ ಬಗ್ಗೆ ಹೋಗ್ಲಿ. ಖಂಡಿತಕ್ಕೂ ಅಲ್ಲಿಯ MRPL ಸಂಸ್ಥೆಯವರು ಈ ಶಾಲೆಗೆ ಅನುದಾನಗಳನ್ನ ಬಿಡುಗಡೆ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಮುಂದಿನ ದಿನಗಳಲ್ಲೂ ಕೂಡ ಯಾವುದೇ ಅನುದಾನಗಳು ಬಂದರೂ ಕೂಡ ಪ್ರಥಮವಾಗಿ ನಮ್ಮ ಆದ್ಯತೆ ಇರುವಂತದ್ದು ಒಂದು ಮೂಲಭೂತ ಸೌಕರ್ಯಕ್ಕೆ, ಇನ್ನೊಂದು ನಾವು ಕಲಿಯುವಂತಹ ಶಿಕ್ಷಣ ದೇಗುಲಕ್ಕೆ. ನಾವು ಏನು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡ್ತೀವಿ, ಆ ಶಿಕ್ಷಣ ದೇಗುಲಕ್ಕೆ ಪ್ರಥಮದ ಆದ್ಯತೆ ಕೊಡ್ಬೇಕಂತ ಹೇಳುತ್ತಾ ಇವತ್ತು ಅಭಿನಂದನೆಯನ್ನ ತಾವು ಮಾಡಿದ್ದೀರಿ. ನಾನು ಕೊಟ್ಟಿರುವಂತದ್ದು ಸರ್ಕಾರ ಕೂಡ ಮಾಡಿರ್ತಕ್ಕಂಥ ಅನುದಾನವನ್ನ ಕೊಟ್ಟಿದ್ದೀನಿ, ನನ್ನ ಕೈಯಿಂದ ಕೊಟ್ಟದ್ದಲ್ಲ. ಆದ್ರೂ ಕೂಡ ಗೌರವಿಸಿದಕ್ಕೆ ತಮಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀನಿ. ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀನಿ. ಚೆನ್ನಾಗಿ ಎಲ್ಲಿಗೆ ಮುಟ್ಟಬೇಕು ಅದನ್ನು ಮುಟ್ಟಿಸುವಂತ ಈ ವ್ಯವಸ್ಥೆಯನ್ನ ನಮ್ಮ ಮಂಡಲ ಅಧ್ಯಕ್ಷರು ಮಾಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಎಲ್ರಿಗೂ ಶುಭವಾಗಲಿ. ಆನ್ಲೈನ್ ಮೂಲಕ ಇವತ್ತು ಬಹುಶಃ ಎಲ್ಲ ಕಡೆಯೂ ಶಾಲಾ ಪ್ರಾರಂಭೋತ್ಸವ ಆಗ್ತಾ ಇದೆ. ನಾನು ಇದ್ದಂತ ಜಿಲ್ಲಾ ಪಂಚಾಯತ್ ಏರಿಯಾದ ಕೆಲವು ಶಾಲೆಗಳಿಂದ ಫೋನ್ ಬಂದಿತ್ತು, ಆದರೆ ಅವಕಾಶ ನನಗೆ ಈ ಶಾಲೆಯಲ್ಲಿ ಸಿಕ್ಕಿದೆ. ಅದು ಬೆಳಿಗ್ಗೆ ಇಲ್ಲಿಗೆ ಬರಲಿಕ್ಕೆ ತುಂಬಾ ಖುಷಿಯಾಗಿದೆ. ಇರೋಣ, ಮಕ್ಕಳು ಶಾಲೆಗೆ ಬರ್ಲಿಕ್ಕೆ ಇಲ್ಲದಿದ್ರು ಆನ್ಲೈನ್ ಮೂಲಕ ತಾವು ಶಿಕ್ಷಣವನ್ನ ಕೊಡ್ಲಿಕ್ಕೆ ಇದೆ. ಇವತ್ತು ಪ್ರಾರಂಭೋತ್ಸವವಾಗಿದೆ. ಮುಂದಿನ ದಿನಗಳಲ್ಲೂ ನಾವು ನಂಬಿರ್ತಕ್ಕಂಥ ಎಲ್ಲ ದೈವದೇವರುಗಳ ಅನುಗ್ರಹದಿಂದ ಬಂದಿರತಕ್ಕಂಥ ಕೊರೋನಾ ಎಂಬ ಮಹಾಮಾರಿ ನಮ್ಮ ಇಡೀ ವಿಶ್ವದಿಂದಲೇ ದೂರವಾಗಲಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸ್ತಿದ್ದೀನಿ. ಜೈ ಹಿಂದ್. ಶಾಲಾ ಪ್ರಾರಂಭೋತ್ಸವದ ದಿನ ತಾನೇ ಒಂಜಿ ಎಲ್ಲಿಯ ಕೊಡುಗೆ ಆಂಡಲ ತಂಗ್ಲೆ ಪಕ್ಷದ ಹಿರಿಯರ ಮೂಲಕ ಈ ಭಾಗಗ ಅನುದಾನ ಕನಪನಟ್ಟು ಯಶಸ್ವಿ ಆತನ ಪಣಿಯರ ದಿಂಜ ಖುಷಿ ಆಪುಂಡು. ಐಟ್ಲ ತಾನು ಕಲ್ತಿನ ಪ್ರಾಥಮಿಕ ಶಾಲೆಗಂದು ಎನ್ನಗ ಪೆರ್ಮೆ ಆಪುಂಡು ಪಣ್ಣದು ಕುಡ್ಲ ವಿಧಾನಸಭಾ ಕ್ಷೇತ್ರ ಬಿಜೆಪಿ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್ ತೆರಿಪಾಯರು. ಸಂತೋಷ ಆಗ್ತಾ ಇದೆ. ನಾನು ಕಲಿತಂತ ಶಾಲೆ ಇವತ್ತು ಶಾಲಾ ಪ್ರಾರಂಭೋತ್ಸವದ ದಿನದಂದು ಒಂದು ಸಣ್ಣ ಕೊಡುಗೆಯನ್ನಾದರೂ
ನಮಗೆ ಯಾವುದೇ ಆ ರೀತಿ ಅನುದಾನ ಇಲ್ಲದಿದ್ರೂ ಕೂಡ ನಮ್ಮ ಪಕ್ಷದ ಹಿರಿಯರ ಮೂಲಕವಾಗಿ ಈ ಭಾಗಕ್ಕೆ ಒಂದು ಅನುದಾನವನ್ನು ತರುವಲ್ಲಿ ಯಶಸ್ವಿಯಾಗಿದೆ ಅನ್ನೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಅದು ಕೂಡ ನಾನು ಕಲಿತಾ ಈ ಪ್ರಾಥಮಿಕ ಶಾಲೆ, ಇದು ನಾನು ಕೂತಂತ 2ನೇ ತರಗತಿಯ ಜಾಗ. ಇದು 1ನೇ ತರಗತಿ ಅದು ಇದೆ, 2ನೇ ತರಗತಿ ಇರುವಂತ ಈ ಜಾಗದಲ್ಲಿ ಇವತ್ತು ಆ ಕಾರ್ಯಕ್ರಮ ಮಾಡುವಂತ ಬಹಳ ಖುಷಿ. 1974ರಲ್ಲಿ ಅಂದ್ರೆ ನಾನು ಹುಟ್ಟಿದ ವರ್ಷನೇ ಈ ಶಾಲೆ ಪ್ರಾರಂಭ ಆಗಿದೆ. ಆದ್ದರಿಂದ ಹಿಡಿದು 1ನೇ ತರಗತಿಯಿಂದ ಹಿಡಿದು ಹೈಸ್ಕೂಲ್ ತನಕ ವಿದ್ಯಾಭ್ಯಾಸ ಮಾಡಿದಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇರ್ಬೋದು ಅಥವಾ ಪ್ರೌಢಶಾಲೆ ಇರ್ಬೋದು, ಬಹಳ ಹೆಮ್ಮೆಯ ಒಂದು ಶಾಲೆ ಇದೆ. ಯಾಕಂದ್ರೆ ಇವತ್ತು ನಾನು ಸಮಾಜದಲ್ಲಿ ನಾವು ಕಾಣಬೇಕಿದ್ರೆ, ಒಂದು 4 ಅಕ್ಷರ ಓದಬೇಕಿದ್ರೆ ಅದನ್ನು ಈ ಶಾಲೆಯಿಂದ ಕಲಿತಂಥ ಒಂದು ಋಣ ನನ್ನ ಮೇಲೆ ಇದೆ. ಹಾಗಾಗಿ ನಾನು ಅತ್ಯಂತ ಖುಷಿಯಿಂದ ಇವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇದು ಕೊಟ್ಟಂಥದ್ದು ಕೇವಲ ಸಣ್ಣ ಒಂದು ಅವಕಾಶ, ಆದರೆ ಮುಂದಿನ ದಿನಗಳಲ್ಲಿ ಇದನ್ನು ಸರ್ಕಾರದ ವತಿಯಿಂದ ಖಂಡಿತವಾಗಿಯೂ ಈ ಸಲ ನಮ್ಮ ಸರ್ಕಾರ ಇರೋದ್ರಿಂದ ಖಂಡಿತವಾಗಿ ನಮ್ಮ ರಾಜ್ಯಾಧ್ಯಕ್ಷರ ಮೂಲಕವಾಗಿ ಅಥವಾ CSR ಫಂಡ್ ನಮ್ಮ ಸಂತೋಷರ ಹತ್ರ ಕೂಡ ಹೇಳಿದ್ದಾರೆ. ಅವರು ಕೂಡ ಅನೇಕ ಶಾಲೆಗಳಿಗೆ ಮೊನ್ನೆ ಒಂದು 51 ಲಕ್ಷ 1 ಕೋಟಿ ರೂಪಾಯಿವರೆಗೆ CSR ಫಂಡ್ ಕೊಟ್ಟಿದ್ದಾರೆ. ಆ ದಿವಸನೇ ಅವರ ಹತ್ರ ನನ್ನ ಮನವಿಯನ್ನು ಇಟ್ಟಿದ್ದೇನೆ. ನನ್ನ ಕಲಿತ ಶಾಲೆಗೆ ಕೂಡ ಒಂದು 5 ಲಕ್ಷ ರೂಪಾಯಿ ಫಂಡನ್ನು ಕೊಡಬೇಕಂತೇಳಿ ಆ ದಿವಸ ಅವ್ರ ಹತ್ರ ಮನವಿ ಮಾಡಿದ್ದೇನೆ. ಖಂಡಿತವಾಗಿಯೂ ಬರುವ ಮುಂದಿನ ದಿನಗಳಲ್ಲಿ ಈ ಭಾಗದ ನಮ್ಮ ಕೌನ್ಸಿಲರ್ ಆದಂಥ ಮುಸ್ತಾಕ್ ಪಟ್ಲರ್ ಅವರು ವೇದಿಕೆ ಬರಬೇಕು. ಹಾಗಾಗಿ ಬಹಳ ಸಂತೋಷ ಆಗ್ತಾ ಇದೆ. ಆದರೆ ಈಗಾಗಲೇ ಅಕ್ಕ ಹೇಳಿದ್ರು, ಶಾಲೆಯ ಹೊರಾವರಣ ನೋಡುವಾಗ ಬಹಳ ಖುಷಿ ಆಗ್ತಾ ಇದೆ, ಆದರೆ ಕಟ್ಟಡದ ಒಳಗಿನ ವ್ಯವಸ್ಥೆ ನೋಡುವಾಗ ಬಹಳ ದುಃಖ ಆಗ್ತಾ ಇದೆ. ಆದರೆ ಸರ್ಕಾರದ ಕೆಲವೊಂದು ವ್ಯವಸ್ಥೆಗಳ ಮೂಲಕವಾಗಿ ನಾವು ಅದನ್ನು ಮಾಡುವಾಗಿಲ್ಲ. ಹಾಗಾಗಿ ಬಹಳ ಕಷ್ಟದಲ್ಲಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರದ ವತಿಯಿಂದ ಖಂಡಿತವಾಗಿ ಅದಕ್ಕೆ ಒತ್ತಡವನ್ನು ತಂದು ಈ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಒಂದು ವೇಳೆ ಅದರ ಅನುದಾನ ಕಡಿಮೆ ಆದರೆ ನಾವು ದಾನಿಗಳಿಂದ ಆದರೂ ಈ ವ್ಯವಸ್ಥೆಯನ್ನು ಮಾಡುವಂಥ ವ್ಯವಸ್ಥೆಯನ್ನು ಖಂಡಿತವಾಗಿ ಮಾಡ್ತೇವೆ. ಯಾಕಂದ್ರೆ ನಾವು ಪ್ರತಿ ಶಾಲೆಗೆ ಏನಾದರೂ ಸಣ್ಣ ಕೊಡುಗೆ ಏನಾದರೂ ಮಾಡುವಂಥದ್ದು ಅವಕಾಶ ಇದು. ಯಾಕಂತಂದ್ರೆ ಇವತ್ತಿನ ದಿನಗಳಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗಿರುವಾಗ, ಆದರೆ ನಮ್ಮ ಬಬುಕಟ್ಟೆ ಶಾಲೆಯಲ್ಲಿ ಸಾಧಾರಣ 100ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಕಲಿತಾ ಇದ್ದಾರೆ ಈಗಲೂ ಕೂಡ. ಹಾಗಾಗಿ ಈ ಶಾಲೆಯ ಕಟ್ಟಡವನ್ನು ದುರವಸ್ಥೆಯನ್ನು ವ್ಯವಸ್ಥಿತ ರೀತಿಯಲ್ಲಿ ಮಾಡಬೇಕನ್ನುವುದು ನಮ್ಮೆಲ್ಲರ ಒಂದು ಮನದಾಳದ ಆಶೆ ಆಗಿದೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಾವು ಯಶಸ್ವಿ ಮಾಡ್ತಾ ಇದ್ದೇವೆ. ಅದರೊಟ್ಟಿಗೆ ನಮ್ಮ ಪ್ರೌಢಶಾಲೆಗೂ ಕೂಡ ಮೊನ್ನೆ ಅವರು ಒಂದು ಬೇಡಿಕೆಯನ್ನು ಕೊಟ್ಟಿದ್ದಾರೆ. ಆ ಸರ್ಕಾರದ ಅನುದಾನದಲ್ಲಿ ಅದನ್ನು ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಉಸ್ತುವಾರಿ ಮಂತ್ರಿಗಳ ಒಂದು ಮೂಲಕವಾಗಿ ಅದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ಈ ಭಾಗದ ನಮ್ಮ ಮುಸ್ತಾಕ್ ಪಟ್ಲ ಕೌನ್ಸಿಲರ್ ಕೂಡ ಇದ್ದಾರೆ, ಅವರಲ್ಲೂ ಕೂಡ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಅವರಿಗೆ ಬರುವಂಥ ಅನುದಾನದಲ್ಲೂ ಕೂಡ ಒಂದು ಅಂಶವನ್ನು ಈ ಶಾಲೆಗೆ ನೀಡಬೇಕಂತ ನಾನು ಈ ಸಂದರ್ಭದಲ್ಲಿ ಅವರ ಹತ್ರ ಮನವಿಯನ್ನು ಮಾಡ್ತಾ ಇದ್ದೇನೆ. ಮುಸ್ತಾಕ್ ಪಟ್ಲರ್ ಅವರೇ, ನಿಮ್ಮ ಅನುದಾನದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಒಂದು 5 ಅಥವಾ 10 ಲಕ್ಷ ರೂಪಾಯಿ ಕಟ್ಟಡದ ಕಾಮಗಾರಿ ಕೊಡಬೇಕಂತ ನಾನು ಈ ಸಂದರ್ಭ ನಿಮ್ಮ ಹತ್ರ ಕೂಡ ವಿನಂತಿ ಮಾಡ್ತಾ ಇದ್ದೇನೆ. ಅಂತೂ ಇಂತೂ ಈ ಶಾಲೆ ಇಡೀ ದಕ್ಷಿಣ ಕನ್ನಡದಲ್ಲಿ ಮಾದರಿ ಆಗುವ ರೀತಿಯಲ್ಲಿ ನಾವು ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಸೆ. ಹಾಗಾಗಿ ತಾವೆಲ್ಲರೂ ಸಹಕಾರ ನೀಡ್ತಿರುವಂಥ ವಿಶ್ವಾಸದೊಂದಿಗೆ ಬಂದಂಥ ಎಲ್ಲರಿಗೂ ಒಂದು ನಾನು ಶುಭವನ್ನು ಹಾರೈಸಿ ಈ ಪೊರ್ತು ಶ್ರೀಮತಿ ಕಸ್ತೂರಿ ಪಂಜ ಬೊಕ್ಕ ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್ರೇನು ಗೌರವಿಸಾಯರು. ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರು ಶ್ರೀ ಈಶ್ವರ್ ಕಟೇಲ್, ಶ್ರೀ ರಾಧಾಕೃಷ್ಣ ರೈ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಮದಾಸ್ ಬಂಟ್ವಾಡ, ಬಿಜೆಪಿ ಪ್ರಭಾರಿ ರಾಜೇಶ್ ಕಾವೇರಿ, ಬಿಜೆಪಿ ಮಂಡಲ ಉಪಾಧ್ಯಕ್ಷರು ಯಶವಂತ್ ಅಮೀನ್, ಪ್ರಧಾನ ಕಾರ್ಯದರ್ಶಿ ಹೇಮಂತ್ ಶೆಟ್ಟಿ, ನವೀನ್ ಪಾದಲ್ಪಾಡಿ, ಉಳ್ಳಾಲ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಆನಂದ ಶೆಟ್ಟಿ, ಸುರೇಂದ್ರ ಶೆಟ್ಟಿ, ಜಿತೇಂದ್ರ ಶೆಟ್ಟಿ ತಲಪಾಡಿ, ಬಬುಕಟ್ಟೆ ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಮಹೇಶ್ ಬಾಬು, ಕೌನ್ಸಿಲರ್ ಮುಸ್ತಾಕ್ ಪಟ್ಲ, ರಾಜೇಶ್ ಯೂಬಿ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಬಬುಕಟ್ಟೆ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರು ಶ್ರೀಮತಿ ವತ್ಸಲ ಎತ್ಕೊಂಡಿರು. ಅವಿರ್ದು ಬೊಕ್ಕ ಪ್ರೌಢಶಾಲಾ ವಟಾರಡು ದೈಕ್ಲೆ ನಡೆದು ವನ ಮಹೋತ್ಸವವನ್ನು ಆಚರಿಸಾಯಿರು.